ರೊಟ್ಟಿ ದೊಡ್ಡ ಆಗ್ಬೇಕಾದ್ರೆ ಒಂದು ಟಿಪ್ಸ್ ಯೂಸ್ ಮಾಡ್ಬೇಕು. ಏನು ಗೊತ್ತಾ? ಹಾಯ್ ನಮಸ್ಕಾರ. ಮಾತಾಡಿಲ್ಲ ಜೋಳದ ರೊಟ್ಟಿ ಮಲ್ತೊಂದಿಲ್ಲ ಎನ್ನ ನೇಬರ್ ನಾನು ಪಂದು ಕೊಡ್ತಾರೆ ಇಂಚ ಮಲ್ತೊಂದು ತೂಕ ಬನ್ನಿ. ಚೆನ್ನಾಗಿದೆಯಾ? ನೋಡ್ತಾ ಇದ್ದೀನಿ. ಇಲ್ಲ ಅಂತ ಓ ನೀರು ಬೆಚ್ಚ ಪಾಡ್ರೆ ಜಿಗಿ ಇಲ್ಲಲ್ಲ, ಇಲ್ಲದ್ರೆ ಹಾಗೆ ಮಾಡ್ಬೋದು. ಜಿಗಿ ಇಲ್ಲ ಅಂತ ಹೇಳಿ ಬಿಸಿನೀರಿಗೆ ಹಾಕುದಲ್ಲ? ಇಲ್ಲಾದ್ರೆ ನಾನು ಇದಕ್ಕೆ ಖಾಲಿ ಹುಡಿ ಹಾಕೊಂಡು ಕಟ್ಟೆ ಮಾತ್ರ ಹೀಗೆ ರೌಂಡ್ ಮಾಡಿ ಬಿಸಿ ನೀರು ಹಾಕಿ ನಡುವಲ್ಲಿ ಮಾತ್ರ ಹೀಗೆ ಮಾಡ್ಕೊಂಡು ಈ ತರ ನಡುವಲ್ಲಿ ಬರ್ಬೇಕು. ಖಾಲಿ ಒಣ ಇಟ್ಕೊಳ್ಬೇಕು. ನಡುವಲ್ಲಿ ಮಾತ್ರ ಈ ತರ ಅದು ಒಂದು 8 ರೊಟ್ಟಿ ಆಗ್ಬೋದು. 8 ಆಗುತ್ತಾ? ಓ ಸಣ್ಣಗಾಗುತ್ತಾ? ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ವಾ? ಖಾಲಿ ನೀರನ್ನ ಮುಟ್ಟಿ ನೋಡಿ ಹೇಗೆ ಆಗುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್. ಹೌದು ನೋಡಿ, ನಾವು ಹಾಗೆ ನೀರಲ್ಲಿ ಹಾಕೊಂಡಿದ್ರೆ ಅದು ಬರ್ತಿರ್ಲಿಲ್ಲ. ಡಿಮಾರ್ಟ್ ಅಲ್ಲಿ ತಂದ ಇದು ಡಿಮಾರ್ಟ್ ಇದೆ ಅನ್ಸುತ್ತೆ. ಹೌದು, ಚೆನ್ನಾಗಿದೆಯಾ? ಹೀಗೆ ಮಾಡ್ಕೊಂಡೆ ಅದಕ್ಕೆ. ಇಲ್ಲದ್ರೆ ನಮ್ಮ ಹಾಗೆ ಮಾಡ್ಲಿಲ್ಲ. ನಮ್ಮದು ಹೀಗೆ ಊರಿನ ಹುಡಿತಂದ್ರೆ ತುಂಬಾ ದಿನ ಆದ್ರೆ ಜಿಗಿ ಕಮ್ಮಿ ಆಗ್ತದಲ್ಲ. ಹೌದು, ನಾನು ಹೀಗೆ ಮಾಡ್ಕೊಂಡು ಸಾಫ್ಟ್ ಏನ್ ಇದೆ ಕಲಿಸ್ಕೊಳ್ಳೋದ್ರಲ್ಲಿ. ನೋಡಿ ಹದ ನೋಡಿ, ಹಿಟ್ಟು ಮುಟ್ಟಿ ನೋಡಿ ಹೇಗಾಗಿದೆ ಅಂತ. ಇಷ್ಟು ಹದ ಇರ್ಬೇಕಾ? ತುಂಬಾ ಹೀಗೆ ಜಳ ಬರಬೇಕು. ಒಂದು ಸೈಡ್ ಅಷ್ಟೇ ಮಾಡ್ಕೊಳ್ಳಿ. ಆ ಸೈಡ್ ಈ ಸೈಡ್ ಮಾಡೋ ಚಿಟ್ಟು ಕೈ ಹಿಟ್ಟು ಹಾಕಿದಲ್ಲ ಚೆನ್ನಾಗಿ ಮೇಲೆ ಹಾಕ್ಬೇಡಿ. ಸ್ವಲ್ಪ ಆಗಿಲ್ಲ ನೋಡಿ, ಹಂಗಾಯ್ಡು ಇಲ್ಲಿ ಅಲ್ಲ. ಸ್ವಲ್ಪ ಅರ್ಧ ಮಾಡ್ಕೊಡುವ. ಕೈ ಜಾಡಿಸಿ, ಅದು ಕೈಯಲ್ಲಿ ಹಟ್ಟಿದ್ರೆ ತಿರುಗುದಿಲ್ಲ. ಈಗೆಲ್ಲ ಜಾಡಿಸಿ ಕೈ ಹೀಗೆ ತಿರುಗಬೇಕು. ಅಷ್ಟೇ ಮಾಡಿದ್ರು ಪರವಾಗಿಲ್ಲ, ಅಷ್ಟು ಮಾಡಿದ್ರು ಕೂಡ ತಿನ್ನೋಕೆ ಎಂತ ಆಗಿಲ್ಲ. ಅದು ಅಭ್ಯಾಸ ಆದ್ರೆ ಆಗ್ತದೆ. ಅಂಟಿದ್ರೆ ಪೌಡರ್ ಹಾಕ್ಬೇಕು. ಮೇಲೆ ಹಾಕ್ಬೇಡಿ, ಸೈಡಲ್ಲಿ ಮಾಡಿ ಇಲ್ಲಿ ತಂದು ಇಲ್ಲಿಯಾ? ಅದು ಈ ಕಡೆ ಸೈಡ್ ಇದರ ಮೇಲೆ ಬೀಳ್ಬಾರ್ದು. ಇದರ ಮೇಲೆ ಬೀಳ್ಬಾರ್ದು. ಹೌದು, ಸೈಡಲ್ಲಿ ಇರ್ಬೇಕು, ಯಾಕಂದ್ರೆ ಅದು ಸೀದೋಗ್ತದೆ. ತೋಜಾಲೆ ತೋಜಾಲೆ ನಾನು ತಟ್ಟಿದ ಜೋಳ ಮೇಲೆ ಹಚ್ಚಿದ್ರಲ್ಲ ನೀವು, ಹೀಗಾಗುತ್ತೆ. ಅದು ಹಾಕಿ ಅದನ್ನ ನೀವೇ ಬೇಯಿಸಿ. ಅದರಿಂದ ಇರ್ಲಿ, ನೀರು ಎಲ್ಲ ಹಿಂಡಬೇಡಿ. ನಿಮಗೆ ಸೌಟೆ ಬೇಕು, ಕೈಯಿಂದ ಆಗೋದಿಲ್ಲ. ಮೆಲ್ಲ ಮೆಲ್ಲ ಹಾಕಿ, ಓಡಿ ಹೋಗ್ತದೆ ಮತ್ತೆ. ತವ ಬಿಟ್ಟು ಹೋದ್ರಿ ಸೌಟ್ ತಗೊಳಿತೆ, ಅದು ತಿಳುಪದಿಗೆ. ಇಲ್ಲಾದ್ರೆ ಕೈಯಿಂದ ಹಾಕೋದಕ್ಕಾಗಲ್ಲ. ಈ ತರ ಸೀದೋಗ್ಬಾರ್ದು. ಇದು ಜೋಳದ ರೊಟ್ಟಿ ಅಲ್ಲ ಆಯ್ತಾ? ಈ ತರ ಸೀದೋಗ್ಬಾರ್ದು. ಇದು ಪೆಲಕಾಯಿ ಗಟ್ಟಿ ಪೆಲಕಾಯಿ ಹಪ್ಪಳ ಕಾಣದೆ. I don't think so.
ಕೆಜಿ ಹುಡಿಯಲ್ಲಿ 20 ರೊಟ್ಟಿ ಆಗ್ತದೆ. 1 kg ಹುಡಿಯಲ್ಲಿಯಾ? ನೀವು ಕೈ ಹಾಕಕ್ಕೆ ಹೋಗ್ಬೇಡಿ, ಅದು ಅಭ್ಯಾಸ ಇಲ್ಲದಿದ್ರೆ ಕೈ ಸೀಳು ಅಲ್ವಾ. ಇದರ ಜೊತೆ ಪುಡಿ ಚಟ್ನಿ ಮತ್ತೆ ಮೊಸರು. ಯಾವ ಪಲ್ಯ ಆದ್ರೂ ಆಗ್ತದೆ. ನಮ್ದು ಇವತ್ತು ಏನು ಗೊತ್ತಾ, ಹುರುಳಿಕಾಳು ಸಾಂಬಾರು. ಒಳ್ಳೇದಾಗ್ತದೆ. ಹುರುಳಿಕಾಳು ಸಾಂಬಾರಾ? ಕಲಿಯಿರಿ, ಪೇನ್ ದೊಡ್ಡ ಆಗದಲ್ಲ ಅಂತ ವಿದ್ಯೆ ಕಲ್ತಿದ್ದೀರಂತೆ. ರೊಟ್ಟಿ ದೊಡ್ಡ ವಿದ್ಯೆ. ಯಾವುದು ಮನುಷ್ಯನಿಗಿಂತ ಮುಂದೆ ಯಾವುದಿಲ್ಲ. ಅಲ್ಲೇ ಈಗ ಒಂದ್ಸಲ ಇದು ಹಾಳಾದ್ರೆ ಇನ್ನೊಂದ್ಸಲ ಮಾಡಿಕ್ಕೆ ಆಗ್ತದೆ, ಗಟ್ಟಿ ಆಗ್ತದೆ. ಮತ್ತೆ ತಪ್ಪದಕ್ಕಿಂತ ಕಷ್ಟ ಅಲ್ವಾ? ಕಷ್ಟವಾಗ ಸ್ವಲ್ಪ ಸಿಟ್ಟು ಯಾರ ಮೇಲಾದ್ರೂ ಸಿಕ್ಕಿರ್ತಾರಲ್ಲ ಹಾಗೆ. ರೊಟ್ಟಿ ದೊಡ್ಡ ಆಗ್ಬೇಕಾದ್ರೆ ಒಂದು ಟಿಪ್ಸ್ ಯೂಸ್ ಮಾಡ್ಬೇಕು. ಏನ್ ಗೊತ್ತುಂಟಾ, ಯಾರನ್ನೆಲ್ಲಾದ್ರೂ ಕೋಪ ಇದ್ರೆ ರೊಟ್ಟಿ ಮೇಲೆ ಹೊಡಿಬೇಕು ಜೋರಾಗಿ. ಇವತ್ತು ಟಿಪ್ಸ್ ಮೇಲೆ ಆಗಲ್ಲ ಹೊಡಿಯೋಕೆ, ರೊಟ್ಟಿ ಮೇಲೆ ಹೊಡಿಯೋದು. ನೀರು ದೋಸೆ ಆಗಿ ತೂತು ಬಿಟ್ಟಿದ್ದೀವಿ ರೊಟ್ಟಿ.